ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲವ್ ಆ್ಯಂಡ್ ಲೈಫ್. ಸೊ ಇವಾಗ ಎಲ್ರಿಗೂ ಕನ್ಫ್ಯೂಷನ್ ಆಗಿರ್ಬೋದು, ಯಾಕಂದರೆ ನಾನು ಲಾಸ್ಟ್ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನನ್ನ ಚಾನಲ್ ನೇಮ್ನ ಹೌಸ್ ಆಫ್ ರಾಮ್ ಅಂತ ಹೇಳಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ. ಸೊ ಇವಾಗ ನಾನು ಲವ್ ಆ್ಯಂಡ್ ಲೈಫ್ ಅಂತ ಹೇಳ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ನಾನು ಲವ್ ಆ್ಯಂಡ್ ಲೈಫ್ ಅಂತ ಹೇಳಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಯೂನಿಕ್ ಆಗಿ ಪ್ಯಾಷನ್ ಆಗಿ ಕೇಳೋದಕ್ಕೂ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆಲ್ರಿಗೂ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಆ್ಯಂಡ್ ಇವತ್ತು ನಾನು ತುಂಬ ಖುಷಿ ಆಗಿದ್ದೀನಿ, ಯಾಕಂದರೆ ಆಲ್ಮೋಸ್ಟ್ ಇವಾಗ ಎಲ್ರಿಗೂ ಗೊತ್ತಾಗಿರ್ಬೋದು, ನನ್ನ ತಮ್ನೇಲ್ ಮತ್ತು ಟೈಟಲ್ ನೋಡಿನೇ ಗೊತ್ತಾಗಿರ್ಬೋದು ನಾನು ಯಾಕೆ ಇಷ್ಟು ಖುಷಿ ಆಗಿದ್ದೀನಿ ಅಂತ ಹೇಳಿ. ಆ್ಯಂಡ್ ಎಸ್ ಫ್ರೆಂಡ್ಸ್, ನಾನು 300 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದ್ದೀನಿ. ಆ್ಯಂಡ್ ನನ್ನ ವೀಡಿಯೋಸ್ಗೆ 2000+ ವ್ಯೂಸ್ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬ ಖುಷಿ ಆಗ್ತಾ ಇತ್ತು. ಸೊ ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ದೀರಾ, ಯಾರೆಲ್ಲ ನನಗೆ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಎಂಕರೇಜ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ತುಂಬ ತುಂಬ ತುಂಬಾ ಸಪೋರ್ಟ್ ಬ್ಲೆಸ್ಸಿಂಗ್ ಇಲ್ದಿದ್ರೆ ನಾನು ಅಷ್ಟು ಅಚೀವ್ ಅಚೀವ್ ಅಂದ್ಕೊಳ್ಳೆ ಅದು ದೊಡ್ಡ ಮಟ್ಟದಲ್ಲಿ ಅಂತಲ್ಲ, ಇಟ್ಸ್ ಅ ಸ್ಮಾಲ್ ಸ್ಟೆಪ್. ನನಗದು ಅದೊಂದು ಚಿಕ್ಕ ಅಚೀವ್ಮೆಂಟ್ ಥರನೇ. ಸೊ ತುಂಬಾ ಖುಷಿ ಆಗ್ತಿದೆ. ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಶೇರ್ ಮಾಡಿದ್ದೀರಾ, ಫೇಸ್ಬುಕ್ ವಾಟ್ಸಪ್ ಎಲ್ಲದ್ರಲ್ಲೂ ಶೇರ್ ಮಾಡಿ ನಂಗೆ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ತುಂಬಾ ಭಯ ಇತ್ತು ನನಗೆ. ಲೈಕ್ ನನಗೆ ವ್ಯೂಸ್ ಬರುತ್ತಾ, ನನ್ನ ವೀಡಿಯೋಸ್ನ ಎಲ್ಲರೂ ನೋಡ್ತಾರಾ, ಅದಕ್ಕೆ ವ್ಯೂಸ್ ಬರುತ್ತಾ, ನಂಗೆ ಸಬ್ಸ್ಕ್ರೈಬರ್ಸ್ ಆಗ್ತಾರಾ, ನಂಗೆ ಸಪೋರ್ಟ್ ಸಿಗುತ್ತಾ, ಇದೇ ಕನ್ಫ್ಯೂಷನಲ್ಲೇ ನಾನು ಕ್ರಿಯೇಟ್ ಮಾಡಿರೋದು. ಆಗೋದಾಗ್ಲಿ ಮಾಡೋರು ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಹೇಳಿ ಧೈರ್ಯದಲ್ಲಿ ನಾನು ಮಾಡಿರೋವಂಥದ್ದು. ಸೊ ಆದರೆ ಇಷ್ಟರ ಮಟ್ಟಿಗೆ ನಂಗೆ ಸಪೋರ್ಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ ಅಂತ ಹೇಳ್ಬೋದು. ಬಿಕಾಸ್ ಇಷ್ಟು ಶಾರ್ಟ್ ಪೀರಿಯಡಲ್ಲಿ 300 ಸಬ್ಸ್ಕ್ರೈಬರ್ಸ್ ಅಚೀವ್ ಮಾಡೋದು ಇಸ್ ನಾಟ್ ಅದೇನು ಚಿಕ್ಕ ವಿಷಯ ಅಲ್ವಾ. ಸೊ ನಮ್ಗೆಲ್ಲರೂ ಸಪೋರ್ಟ್ ಮಾಡ್ತಾರನ್ನೋ ಒಂದು ನಂಬಿಕೆನೂ ಸುಳ್ಳು. ಅದು ನಮ್ಮ ಫೂಲಿಶ್ನೆಸ್ ಅಂತ ಹೇಳ್ಬೇಕು. ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಲ್ಲ, ಬಟ್ ನಮ್ಗೆ ಸಪೋರ್ಟ್ ಮಾಡಿದವರು ಇದಾರಲ್ವಾ, ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ ಎಲ್ಲರಿಗೂ. ಸೊ ಸಪೋರ್ಟ್ ಅಂದರೆ ಹೇಗಿತ್ತಂದರೆ, ನೀನು ಇನ್ನೂ ವೀಡಿಯೋಸ್ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡು, ನೀನು ಅಚೀವ್ಮೆಂಟ್ಸ್ ನಮ್ಗೆ ನೋಡಬೇಕು ಅಂತ ಹೇಳಿ ಸಪೋರ್ಟ್ ಮಾಡಿದವರು ಒಂದು ಕಡೆ ಆದರೆ, ನೀನು ಯಾಕೆ ಈ ಥರ ಮಾಡ್ತಾ ಇದೆಯಾ, ನಿಂಗೆ ಯಾಕೆ ಬೇಕಿದೆಲ್ಲ, ನಿಂಗೆ ಬೇರೆ ಕೆಲಸ ಇಲ್ವಾ, ಇದೇ ಮಾಡಬೇಕಾ ಅಂತ ಹೇಳಿ ಡಿಮೋಟಿವೇಟ್ ಮಾಡಿದವರು ಕೂಡ ನನಗಿದ್ದಾರೆ. ಸೊ ಏನಂದರೆ, ಇಲ್ಲೊಂದು 10 ಜನ ಪಾಸಿಟಿವ್ ಆಗಿ ಮಾತಾಡಿ ನಮಗೆ ಮೋಟಿವೇಟ್ ಮಾಡೋರು 10 ಜನ ಇಲ್ಲಿದ್ರೆ, 1-2 ಜನ ನಮ್ಗೆ ಡಿಮೋಟಿವೇಟ್ ಮಾಡೋರು ನಮ್ಮ ಲೈಫಲ್ಲಿ ಖಂಡಿತ ಇದ್ದೇ ಇರ್ತಾರಲ್ವ. ಸೊ ಇಲ್ಲಿ 10 ಮೆಂಬರ್ಸ್, ಇಲ್ಲಿ 2 ಮೆಂಬರ್ಸ್ ನಮ್ಗೆ ಇಲ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಇರಬೇಕಾದ್ರೆ ನಮ್ಮ ಕಾನ್ಸಂಟ್ರೇಷನ್ ಯಾವಾಗ ಇರೋದು ನಮ್ಮ ಪಾಸಿಟಿವ್ ಮೇಲೆ ಅಲ್ವಾ. ಆದರೆ ನಾನೇನಂದರೆ ನಾನು ಇಲ್ಲಿ ಯಾರು ನಮಗೆ ನೆಗೆಟಿವ್ ಕೊಡ್ತಾರಲ್ವಾ, ನೆಗೆಟಿವ್ ಥಾಟ್ಸ್ ಕೊಡ್ತಾರೆ, ನೆಗೆಟಿವ್ ಅಂದರೆ ಏನು ಮಾಡಿದ್ರು ನೀನು ಆಗ್ಲಿಕ್ಕಿಲ್ಲ ಅಂತೆಲ್ಲ ಹೇಳಿ ಯಾರು ನೆಗೆಟಿವ್ ಥಾಟ್ಸ್ ಕೊಡ್ತಾರಲ್ವ, ಸೊ ನಂಗೆ ಅವ್ರು ಬೇಕು. ಯಾಕಂದ್ರೆ ಅವ್ರು ಇದ್ರೇ ನನ್ನ ಲೈಫಲ್ಲಿ ಮೇಲೆ ಬರೋದಕ್ಕಾಗೋದಲ್ಲ. ಎಲ್ರಿಗೂ ಅಷ್ಟೇ, ನಮ್ಮ ಲೈಫಲ್ಲಿ ಯಾರಾದರೂ ಕಾಲು ಎಳೆಯೋರು ಇದ್ರೆ ತಾನೇ ನಮಗೆ ಏನಾದರೂ ಮಾಡಬೇಕು, ಏನಾದರೂ ಆಗಬೇಕು, ಅಚೀವ್ ಮಾಡಬೇಕಂತ ಅನಿಸೋದು. ಇಂಥವ್ರು ಇದ್ರೆ ತಾನೇ. ಸೊ ನಾನು ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ, ಖುಷಿನೇ. ನೀನು ಡಿಮೋಟಿವೇಟ್ ಮಾಡಿದ್ರು, ನಂಗೆ ಸಪೋರ್ಟ್ ಮಾಡೋರಿದ್ರು, ನಂಗೆ ಖುಷಿನೇ, ನಂಗೇನು ಬೇಜಾರಿಲ್ಲ. ನಿಮ್ಮಿಂದಲೇ ನಾನು ಇನ್ನೂ ಅಚೀವ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಮತ್ತು ಈ ಕಡೆಯಿಂದ ಸಪೋರ್ಟ್ ಮಾಡಿದವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಫ್ಯಾಮಿಲಿಯಲ್ಲಿ ತುಂಬಾ ಸಪೋರ್ಟ್ ಮಾಡಿದೆ. ನಾನು ಅಂದ್ಕೊಂಡಿರಲಿಲ್ಲ ಫ್ಯಾಮಿಲಿಯಿಂದ ಎಷ್ಟು ಸಪೋರ್ಟ್ ಸಿಗುತ್ತೆ ಅಂತ. ಆ್ಯಂಡ್ ಫ್ರೆಂಡ್ಸ್ ಮೇಲೆ 100% ನಂಗೆ ನಂಬಿಕೆ ಇತ್ತು, ಖಂಡಿತ ಇವ್ರು ಸಪೋರ್ಟ್ ಮಾಡ್ತಾರಂತ. ಆದರೆ ಫ್ಯಾಮಿಲಿಯಿಂದ ಸ್ವಲ್ಪ ಅಟೆನ್ಷನ್ ಬಂದಿರೋದು ಸ್ವಲ್ಪ ಏನು ಹೇಳೋದು, ಆಶ್ಚರ್ಯ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಹಸ್ಬೆಂಡ್ ಬಗ್ಗೆ ಹೇಳಬೇಕಾದ್ರೆ, ನಾನು ಇಷ್ಟು ಖುಷಿಯಾಗಿದ್ದೀನೋ ಇಲ್ವೋ ದಟ್ ಈಸ್ ಸೆಕೆಂಡರಿ. ಬಟ್ ಅವ್ರು ಎಷ್ಟೇ ಬ್ಯುಸಿ ಇರಲಿ ಆಫೀಸಲ್ಲಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಎಷ್ಟು ವ್ಯೂಸ್ ಆಗಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಪದೇ ಹೋಗಿ 1 ವ್ಯೂಸ್ 1 ಸಬ್ಸ್ಕ್ರೈಬರ್ ಜಾಸ್ತಿ ಆದ್ರೂ ನನಗೆ ಫೋನ್ ಮಾಡೋದು, ಇಲ್ದಿದ್ರೆ ನಂಗೆ ಮೆಸೇಜ್ ಹಾಕೋದು, ನೋಡು 1 ಜಾಸ್ತಿ ವ್ಯೂಸ್ ಬಂದಿದೆ, 1 ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿದೆ. ನಂಗೆ ತುಂಬಾ ಖುಷಿ ಆಗಿದೆ. ಐ ಆಮ್ ಸೋ ಮಚ್ ಲಕ್ಕಿ. ಯಾಕಂದರೆ ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಂಗೆ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹಬ್ಬಿ. ಆ್ಯಂಡ್ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಯಾರಿಗೆ ಅಂದರೆ ನನ್ನ ತಂಗಿ, ನನ್ನ ಕಸಿನ್ ತಂಗಿ ಅವಳು.
ನನ್ನ ಚಿಕ್ಕಪ್ಪನ ಮಗಳು ರಕ್ಷಾ ಅಂತ ಹೇಳಿ. ಸೊ ಅವಳು ನನಗಿಂತ ತುಂಬ ಏಜಲ್ಲಿ ಡಿಫ್ರೆನ್ಸ್ ಇದೆ ನನಗೆ, ಅವಳಿಗೆ ತುಂಬ ಚಿಕ್ಕವಳು ಅವಳು ನನಗೆ. ಆದರೆ ಅವಳು ನಂಗೆ ಹೇಳ್ತಾಳೆ, ಅಕ್ಕ ನೀನು ಈ ಥರ ವೀಡಿಯೋಸ್ ಮಾಡು, ಈ ಥರ ಸ್ಟಾರ್ಟಿಂಗ್ ಈ ಥರ ಇದ್ದರೆ ನಿನ್ನ ವೀಡಿಯೋಸ್ ಚೆನ್ನಾಗಿ ಬರುತ್ತೆ, ಆ ಥರ ಹೇಳಿ ಅವಳೇ ನನಗೆಲ್ಲ ಎಡಿಟ್ ಎಲ್ಲ ಮಾಡಿ ಕೊಡ್ತಾ ಇದ್ದಾಳೆ. ಸೊ ಥ್ಯಾಂಕ್ ಯು ಸೋ ಮಚ್ ರಕ್ಷಾ, ಐ ಲವ್ ಯು ಆಲ್ವೇಸ್. ಸೊ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಹೀಗೆ ಇರಬೇಕು. ಇವಾಗ 300 ಸಬ್ಸ್ಕ್ರೈಬರ್ಸ್ ಆಗಿದೆ, ಇನ್ನು 500, 1000 ಆ ಥರ ಇನ್ಕ್ರೀಸ್ ಆಗ್ತಾ ಹೋಗಬೇಕು. ಸೊ ಒಳ್ಳೊಳ್ಳೆ ವೀಡಿಯೋಸ್ ನಾನು ನಿಮ್ಗೆ ಕೊಡೋಕ್ಕೆ ಇಷ್ಟಪಡ್ತೀನಿ, ಟ್ರೈ ಮಾಡ್ತೀನಿ ಒಳ್ಳೊಳ್ಳೆ ವೀಡಿಯೋಸ್ ಕೊಡೋದಕ್ಕೆ. ಸೊ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಬೇಕು. ಆ್ಯಂಡ್ ನಂಗೆ ಇವತ್ತೊಂದು ಆಸೆ ಇದೆ, ಏನಂದರೆ ನನ್ನ ಹಬ್ಬಿ ಹತ್ರ ನಂಗೆ ಇದರ ಒಪಿನಿಯನ್, ಅಂದರೆ ಅವ್ರ ಒಪಿನಿಯನ್ ಏನು, ನನ್ನ 300 ಸಬ್ಸ್ಕ್ರೈಬರ್ಸ್ ಆಯಿತು, ಇಷ್ಟೆಲ್ಲ ವ್ಯೂಸ್ ಬರ್ತಾ ಇದೆ. ಸೊ ಅವ್ರ ಮನಸ್ಸಲ್ಲಿ ಏನಾದರೂ ಒಂದು ಇರುತ್ತಲ್ಲ, ಅವ್ರ ಒಪಿನಿಯನ್ ಏನು ಅಂತ ನಂಗೆ ತಿಳ್ಕೊಬೇಕು. ಸೊ ಸ್ವಲ್ಪ ಕ್ಯಾಮರಾ ಶೈ ಪರ್ಸನ್ ಅವರು, ಸ್ವಲ್ಪ ಏನಾದರೂ ಮಾತಾಡಿ ಅಂತ ಹೇಳಿದ್ರೆ ಅವ್ರು ಮಾತಾಡಲ್ಲ, ಒಂದು ವಿಡಿಯೋ ಮಾಡೋಣ ಬನ್ನಿ ಅಂತ ಹೇಳಿದ್ರೆ ಅವ್ರು ಬರಲ್ಲ, ಅಷ್ಟು ಶೈ ಪರ್ಸನ್. ಸೊ ಇವತ್ತು ನಂಗೆ ಟ್ರೈ ಮಾಡಬೇಕು ಅವರು ಮಾತಾಡ್ತಾರಾ ಇಲ್ವಾ ಅಂತ, ಅವ್ರ ಒಪಿನಿಯನ್ನ ನಿಮ್ಮ ಜೊತೆ ಶೇರ್ ಮಾಡಿಸ್ಕೋಬೇಕು ಅಂತೇಳಿ ನಂಗೆ ಆಸೆ ಇದೆ. ಐ ವಿಲ್ ಹೋಪ್ ಫಾರ್ ದಿ ಬೆಸ್ಟ್. ಸೊ ಇವಾಗ ಅವ್ರ ಆಫೀಸಲ್ಲಿದ್ದಾರೆ, ಅವ್ರು ಬಂದ ತಕ್ಷಣ ಅವ್ರ ಒಪಿನಿಯನ್ನ ಕೇಳಿ ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ഞാൻ നിങ്ങളുടെ പന്തിത്തത്തെ എന്ന ഹബിയുടെ പാത്തേർ പോയ പണ്ടത് ಸೊ ಆಯ್ತು ಅವ್ರ ಪಾತೆರ ರೆಡಿ ಉಳ್ಳೇರು ಎನ್ನ ಒಂಜಿ ಏನ ಈ ಒಂದು ಸ್ಮಾಲ್ ಅಚೀವ್ಮೆಂಟ್ ಮಲ್ದತ್ತ ಆಯ್ತ ಬಗ್ಗೆ ಪಾತೆರೆಗ ರೆಡಿ ಉಳ್ಳೇರು. ಸೊ ಆಯ್ತು ಆರೇ ಪಾತೆರ್ ಬೇರೆ ನಿಕ್ಲೇಡ ಪಾತೆರ್ಲೆ ನಮಸ್ಕಾರ ಮಾತಾರಿಗ್ಲ ಎಂಜೋಲ್ಲರ್ ಎನ್ನ ವೈಫಿ ಒಂಜಿ ಮಲ್ತೊಂದುಲ್ಲ ವಿಡಿಯೋ ಪೂರ ಇತ್ತೆ ರೆಡ್ ವಿಡಿಯೋ ಪಾಡ್ದ ಲೈಕ್ ಆಲ್ಮೋಸ್ಟ್ 300 ಸಬ್ಸ್ಕ್ರೈಬರ್ ಬೊಕ್ಕ 2000+ ವ್ಯೂಸ್ ಆತಂಡು ಬಾರಿ ಖುಷಿ ಆಪುಂಡು ಮಸ್ತ್ ಬಂಗ ಮರ್ಪಲ್ ತೂವೊಂದಿಪ್ಪೇರು ರಾತ್ರಿಲಿ ಜಪ್ಪುಜಲ್ ಅವನೇ ತೂವೊಂದು 11 ಬೆಲ್ ಬಟನ್ ಒತ್ತುಲೆ ಸಬ್ಸ್ಕ್ರೈಬ್ ಮಲ್ಪಲೆ ಅವನೇ ಬರೋಂದಿಪ್ಪಲ್. ಸೊ ಗುಡ್ ಎಡ್ಡೆ ಮಲ್ತೊಂದುಲ್ಲ ನಿಕ್ಲ ಸಪೋರ್ಟ್ ಎಡ್ಡೆ ತಿಕ್ಕೊಂದುಂಡು ವಿದಿನ್ 4 to 5 days. ಇಟ್ಸ್ ಅ ಗುಡ್ ಅಚೀವ್ಮೆಂಟ್. ನನ್ನ ದುಂಬುಲ ನಿಕ್ಲ ಸಪೋರ್ಟ್ ಏಪಲ್ ಇಂಚನೆ ಇಪ್ಪಾಡು. ಸೊ ಎನ್ನ ವೈಫಿಗೆ ಸಪೋರ್ಟ್ ಮಲ್ಪಲೆ ಮಾತಾಡಲ್ಲ, ಓಕೆ ಮರಪಡ್ಚು. ಸೊ ಆ ರೀತಿ ಪಂಡದ ಮುಗಿತೇರ್ದ ಅದು ಯಾನೊಂಜಿ ಈತ್ ಒಂಜಿ ವಿಡಿಯೋ ಪೂರ ಈತ್ ಮಲ್ತದ್ವು ಈತ್ ಒಂಜಿ ಅಚೀವ್ ಮಲ್ತದಲ್ಲ ಅದಕ್ಕೆ ದಾಲ ಗಮ್ಮತ್ತಿಜ್ಜಪ್ಪ ಗಂಡ ಗಮ್ಮತ್. ಬಿರಿಯಾನಿ ಉಂಡು, ಚಿಕನ್ ಚಿಲ್ಲಿ ಉಂಡು, ಯಾನ್ ಫಸ್ಟ್ ತಿನ್ಪೆ ಮಕ್ಕ ಒಟ್ಟಿಗೆ ತಿನ್ಕ. ಎಸ್ ಇಂಕ ಹೈದ್ರಾಬಾದ್ ಬಿರಿಯಾನಿ ಪಂಡ ಮಸ್ತ್ ಇಷ್ಟ ಅಂಚದು ಸಿ ಪಾರ್ಟಿ ಇನ್ ಎಂಕ್ಲೆಗ್ ಬೊಕ್ಕ ಚಿಲ್ಲಿ ಚಿಕನ್ ನೋಡಿ. ಸೊ ಬೆಸ್ಟ್ ಕಾಂಬಿನೇಷನ್ ಎಂಕ್ಲ ರೆಡ್ ಜನಕ್ಲ ಒಂದು ಮಸ್ತ್ ಇಷ್ಟ ಈ ಕಾಂಬಿನೇಷನ್. ಸೊ ಇನ್ನಿತ ಬ್ಲಾಗ್ ಎಂಕ್ಲ ಮೂಲ ಎಂಡ್ ಮಲ್ತೊಂದುಲ್ಲ. ಓಕೆ ನೆಕ್ಸ್ಟ್ ಬ್ಲಾಗ್ ನಿಕ್ಲೆ ತಿಕ್ಕುವ. ಸೊ ನಿಕ್ಲೆಗೆ ಈ ವಿಡಿಯೋ ಇಷ್ಟ ಆದಿತ್ತಂದ್ರೆ ಲೈಕ್ ಮನ್ಪ್ಲೆ, ಶೇರ್ ಮನ್ಪ್ಲೆ ಅಂಡ್ ಸಬ್ಸ್ಕ್ರೈಬ್ ಮಲ್ಪ್ಲೆ. ಎಸ್ ಅಂಟಿಲ್ ಟೇಕ್ ಕೇರ್, ಬೈ ಬೈ, ಲವ್ ಯು.